ಹಾಯ್ ನಮಸ್ಕಾರ ವೀಕ್ಷಕರು, ಇದು ನಮ್ಮ ಡಿಆರ್ ನಮ್ಮ ಸೌರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯಿಂದ ಡೈಲಿ ಬರ್ತಾ ಇದ್ದೀರಾ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಅನಘ ಅವರು ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಣ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಬೇಕು. ಹಾಯ್ ಅನಘ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ. ಓಕೆ, ಏನು ಸ್ಪೆಷಲ್ ಅಡುಗೆ? ಇವತ್ತು ಅಮೃತ ಫಲ ಮತ್ತು ಕಾಯಿಯಿಂದ ಚಟಮಡೆ. ಅಮೃತ ಫಲನ? ಓಕೆ, ಸ್ವೀಟಾ ಅಂದರೆ ಅಮೃತ ಥರ ಇರುತ್ತಾ? ಓಕೆ, ಇನ್ನೊಂದು ಕಾಯಿ ತುರಿಯಿಂದ ಚಟಮಡೆ. ಕಾಯಿ ತುರಿಯಿಂದ ಚಟಮಡೆ. ಓಕೆ, ಅಮೃತ ಫಲ ಮತ್ತು ಇನ್ನೊಂದು ಕಾಯಿ ತುರಿಯ ಚಟಮಡೆ ಅಲ್ಲ? ಓಕೆ, ಎರಡನ್ನು ಮಾಡ್ಲಿಕ್ಕೆ ಅಡುಗೆ ಹೋಗುವ. ಎಸ್, ಅಡುಗೆ ಮನೆ ಬಂದಾಯ್ತಲ್ಲ. ಈಗ ಫಸ್ಟಿಗೆ ಎಲ್ಲ ಬಿಳಿ ಕಾಣ್ತಂತು. ಅಂದರೆ ಈಗ ಹಾಲಿದ್ದು ಅಮೃತ ಫಲ ಮಾಡ್ತಿದ್ದೀರಲ್ಲ. ಅಮೃತ ಫಲಕ್ಕೆ ನೀವು ಯಾವುದು? ಹಸುವಿನ ಹಾಲು ಮತ್ತು ಕಾಯಿ ಹಾಲು. ತೆಂಗಿನ ಹಾಲಲ್ಲ? ಆಮೇಲೆ ನೀವು ಸಕ್ಕರೆ ತೊಗೊಂಡಿದ್ದೀರ. ಇಷ್ಟರಲ್ಲಿ ಅಮೃತ ಫಲ. ಓಕೆ, ಸ್ಟಾರ್ಟ್ ಮಾಡುವ. ಫಸ್ಟ್ ಬೌಲ್ ಪ್ಯಾನ್ ಇಟ್ಕೊಳ್ಳೋ. ಹಾಗಾದರೆ ಒಲೆ ಒರೆಸ್ಬೇಕಲ್ಲ? ಈಗ 2 ಕಪ್ ಅಷ್ಟು ಕಾಯಿ ಹಾಲು ಹಾಕ್ತಿದ್ದೇನೆ. 2 ಕಪ್ನಷ್ಟು ಅಲ್ಲ? ಓಕೆ. ಈಗ ಆಮೇಲೆ ಹಸುವಿನ ಹಾಲು 2 ಕಪ್. ಓಕೆ, ಇದು ಎಷ್ಟು? 2 ಕಪ್ಪಿಗೆ 1 ಕಪ್. 2 ಕಪ್ನಷ್ಟು ಹಸುವಿನ ಹಾಲಲ್ಲ? ಹೌದು. ಮೆಜರ್ಮೆಂಟ್ ಸೇಮ್? ಟೋಟಲ್ 4 ಕಪ್ ಹಾಲು ಬೇಕಾಗುತ್ತೆ. 4 ಕಪ್ ಹಾಲು. ಓಕೆ, ಈಗ ಅದು ಸರಿ ಕುದಿಬೇಕು. ಇದು ಕುದಿಬೇಕಾ? ಓಕೆ. ಗ್ಯಾಸಲ್ಲಿ ಮಾಡಿದಾದರೆ 1 ಗಂಟೆ ಟೈಮ್ ಬೇಕಾಗ್ತದೆ. ಓಕೆ. ಅಂದರೆ ಇದು ಕುದ್ದು ಗಟ್ಟಿ ಆಗಬೇಕಲ್ಲ? ಅಂದರೆ ಇದು ಟೈಮ್ ಅಂತ ಜಾಸ್ತಿ ತಗೊಳ್ತಲ್ಲ? ಹೌದು. ಓಕೆ. ಸಕ್ಕರೆ ಅಂದರೆ ಲಾಸ್ಟಿಗೆ ಆಗ್ಬೋದು. ಓಕೆ. ಒಲೆಯಲ್ಲಿ ಮಾಡಿದಾದರೆ ಅರ್ಧ ಗಂಟೆಯಲ್ಲಿ ಆಗ್ತದೆ. ಕಾವು ಜಾಸ್ತಿ ಇರ್ತದೆ. ಒಲೆಗೂ ಮತ್ತು ಗ್ಯಾಸಿಗೂ ಟೈಮ್ ಆಗಿ. ಹೌದು. ಮಾಡಲಿಕ್ಕೆ ಮಾತ್ರ ಸಮಯ ಜಾಸ್ತಿ, ಆದರೆ ತಿನ್ನುವಾಗ ಬಾಯಿಗೆ ಇಟ್ಟ ತಕ್ಷಣ ಕರಗ್ತದೆ. ಅಷ್ಟು ಚೆನ್ನಾಗಾಗುತ್ತಾ? ಹೌದು, ಬೇಡದಾಗಿ ತುಂಬ ಸ್ಮೂತ್ ಆಗುತ್ತೆ. ಹಾಗಾದರೆ ಇದು ರೆಡಿ ಮಾಡಿ ಇಡ್ಲಿಕ್ಕೆ ಪುರ್ಸೋತಿಲ್ಲ, ಎಲ್ಲರೂ ಖಾಲಿಯಾಗಿ ಮಾಡಿ ಹಾಕ್ತಾರೆ ಅಂತ ಹೇಳೋದು. ಮತ್ತು ಸ್ವೀಟ್ ಅಂತ ಬಂದಾಗ ಎಲ್ರಿಗೂ ಹಾಗೆಲ್ಲ. ಹೌದು, ಚೆನ್ನಾಗಿದ್ರೆ ಅದು ರಪ್ಪ ಖಾಲಿ ಆಗ್ತದೆ, ಬೇಗ ಖಾಲಿ. ಬಟ್ ನೀವು ಇದು ಬಾಯಿಗೆ ಇಟ್ಟರೆ ಅದೇ ಬೆಣ್ಣೆ ಥರ ಕರಗ್ತದೆ. ಓಕೆ, ಆಲ್ಮೋಸ್ಟ್ ಕುದಿ ಬರ್ತಾ ಉಂಟಲ್ಲ? ಇದು ಅಂದರೆ ಈಗ ಹೇಗೆ ಫುಲ್ಲು ಡ್ರೈ ಆಗಬೇಕಾ ಹೇಗೆ? ಹೌದು, ನೀರಿನ ಅಂಶ ಎಲ್ಲ ಆವಿಯಾಗಿ ಖಾಲಿ ಹಾಲಿನ ಇದ್ದ. ಓಕೆ, ಅಂದರೆ ಇದು ಈಗ ನೀವು ತೆಂಗಿನ ಹಾಲು ಮತ್ತು ಕಾಯಿ ಹಾಲು ಹಾಕಿದ್ರೆ ಖಾಲಿ ಕಾಯಿ ಹಾಲಲ್ಲಿ ಮಾಡ್ಬೋದು ಆ ಥರ ಏನಾದರೂ ಉಂಟಾ? ಕಾಯಿ ಹಾಲಿಗೆ ಹಸುವಿನ ಹಾಲು ಇಲ್ಲದಿದ್ದರೆ ಕಂಡೆನ್ಸ್ ಮಿಲ್ಕ್ ಆ ಥರ ಎಲ್ಲ ಹಾಕಿ ಮಾಡ್ಕೊಳ್ಬೋದು. ಹಸುವಿನ ಹಾಲು ಬಳಸದೆ ನಾವು ಕಾಯಿ ಹಾಲಲ್ಲಿ ಕೂಡ ಮಾಡ್ಕೊಳ್ಬೋದು. ಕಾಯಿ ಹಾಲಲ್ಲಿ ಮಾಡ್ಕೊಳ್ಬೋದು. ಓಕೆ, ಹಾಗಾದರೆ ನೀವು ಹೇಳೋದು ಈಗ ಅಮೃತ ಫಲ ಅಲ್ಲ ಹೇಳಿದ್ದು, ಬರಲಿಕ್ಕೆ ಕಾಯಿ ಹಾಲು ಬೇಕೇ ಬೇಕು. ಇದಕ್ಕೆ ಬೇರೆ ಏನು ಆ್ಯಡ್ ಮಾಡಲಿಕ್ಕಿಲ್ಲ? ಅಕಸ್ಮಾತ್ ಆಪ್ಷನಲ್ಲಿದ್ದರೆ ದ್ರಾಕ್ಷಿ ಈ ಥರದ್ದೆಲ್ಲ ಹಾಕ್ಲಿಕ್ಕಿಲ್ಲ? ಡ್ರೈ ಫ್ರೂಟ್ಸ್ ಆಗೋದಿಲ್ಲ. ಇದೆಲ್ಲ ಯಾರು ನೀವೇ ಟ್ರೈ ಮಾಡಿದ ಹೇಗೆ? ಅಮ್ಮ ಹೇಳಿಬಿಟ್ಟಿದ್ದ? ಅಮ್ಮನ ಕೈ ರುಚಿ ಈಗ ನಿಮ್ಮ ಕೈ ರುಚಿ ನಮ್ಮ ರುಚಿ ಅಲ್ಲಲ್ಲ? ಹೌದು. ಕಾಯಿ ಹಾಲು ಹಾಕಿರೋದ್ರಿಂದ ಅದು ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದರೆ ಹಾಲು ಹೊಡಿತದೆ. ಹಾಲು ಹೊಡಿತಿದ್ಮೇಲೆ? ಓಕೆ. 2 ಹಾಲು ಮಿಕ್ಸ್ ಆದ ಕಾರಣ ಮಿಕ್ಸ್ ಆಗ್ತದೆ. ಓಕೆ. ಹಾಗಾಗಿ ನಾವು ಸ್ಟವಲ್ಲಿ ಇಟ್ಟ ನಂತರ ತಿರುಗಿಸ್ತಾನೆ ಬರಬೇಕಲ್ಲ? ತಲೆ ಹಿಡಿಲಿಕ್ಕೆ ಬಿಡಬಾರ್ದು. ಟೈಮ್ ಅಂತ ಇದು ತುಂಬ ತಗೊಳ್ತಾರೆ ಅಂತಲ್ಲ ಇದನ್ನು ಮಾಡಲಿಕ್ಕೆ? ಈಗ ಮನೇಲಿ ಅಮ್ಮ ಹೇಳಿಕೊಟ್ರು ಅಂತ ಹೇಳಿದ್ರು, ಅವರೆಲ್ಲ ಎಷ್ಟು ಹೊತ್ತು ತಗೊಂಡಿದ್ರು ಈ ಥರ ಮಾಡಲಿಕ್ಕೆ? 2 ಕಪ್ಪು ಹಾಲಿಗೆ 2 ಕಪ್ಪು ತೆಂಗಿನ ಹಾಲು? 3/4 ಗಂಟೆ ಬೇಕಾಗುತ್ತಲ್ಲ? ಅಮ್ಮ ಅಂದರೆ ಒಲೆಯಲ್ಲಿ ಮಾಡ್ತಿದ್ರು, ಬೇಗ ಆಗುತ್ತೆ. ಅರ್ಧ ಗಂಟೆಯಲ್ಲಿ ಆಗ್ತದೆ. ಇದನ್ನೆಲ್ಲ ಈ ಥರ ಸ್ವೀಟ್ ಮಾಡಿ ಸಾಧಾರಣ ಎಷ್ಟು, 1 ವಾರ 1 ತಿಂಗಳ ಆ ಥರ ಇಟ್ಕೊಳ್ಬೋದಾ? 1 ವಾರ 15 ದಿನ ಇಟ್ಕೊಳ್ಬೋದು. ಯಾಕಂದರೆ ಇದು ಆಲ್ಮೋಸ್ಟ್ ಅದೇ ಅಷ್ಟೊತ್ತು ಡ್ರೈ ಮಾಡುವ ತನಕ ನಾವು ಇದನ್ನು ಬೇಯಿಸ್ತಾ ಹೇಳಿದ್ರೆ ಏನು ಹಾಳಾಗಲ್ಲ ಅಂತ ಲೆಕ್ಕ. ಹೌದು. ಈಗ ಅದೆಷ್ಟು ಕುದಿ ಬರ್ತಾ ಇದೆ, ನಾವು ಇದಕ್ಕೆ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳೋ. ಈಗ ಆ್ಯಡ್ ಮಾಡ್ಕೊಳ್ಳೋದಾ? ಹೌದು. ಬೇಗ ಗಟ್ಟಿ ಆಗುತ್ತೆ ಅಂತಲ್ಲ? ಹೌದು. ಈಗ 2 ಕಪ್ ಅಷ್ಟು ಸಕ್ಕರೆ. ಓಕೆ. ಸಕ್ಕರೆ ಮಾತ್ರ ಅಂದಾಜು ನೋಡ್ಕೊಂಡು ಹಾಕೊಳ್ಬೇಕಲ್ಲ? ಸಕ್ಕರೆ ಹಾಕಿದ ತಕ್ಷಣ ಸ್ವಲ್ಪ ಗಟ್ಟಿ ಬೇಗ ಆಗುತ್ತೆ ಅಂತ ಕಾಣುತ್ತೆ. ಈಗ ನೀರಾದ್ರಲ್ಲ, ಸಕ್ಕರೆ ಬದಲು ಬೇರೆ ಏನೂ ಆ್ಯಡ್ ಮಾಡಲಿಕ್ಕಿಲ್ಲ? ಈಗ ಬೆಲ್ಲ ಹಾಕಿದರೆ ಹಾಲು ಹೊಡಿತದೆ. ಹಾಗೆ ಉಂಟಲ್ಲ? ಬೆಲ್ಲ ಹಾಕುದಾದ್ರೆ ಸಹ ಬೆಲ್ಲ ಸಪ್ರೇಟ್ ಪಾಕ ಮಾಡಿ
ಬೆಲ್ಲ ತಣ್ಣಗಾದ ನಂತರ ಹಾಕ್ಬೋದು, ಓಕೆ. ಇಲ್ಲ ಕಂಡೆನ್ಸ್ ಮಿಲ್ಕ್ ಹಾಕ್ಬೋದು. ಕಂಡೆನ್ಸ್ ಹಾಕ್ಬೋದಲ್ಲ, ಬಟ್ ರಗಳೆ ಎಲ್ಲ ತಿರುಗಿದ್ರೆ ಸಕ್ಕರೆ ಹಾಕ್ಬೋದು. ಹೌದು. ಇದೀಗ ನೀವಾಗ ಬಿಳಿ ಬಿಳಿ ಹೇಳಿದ್ರೆ ಎಲ್ಲ ಈಗ ಬಿಳಿ ಹೋಗಿ ಇನ್ನು ಬ್ರೌನ್ ಆಗ್ತದೆ ಕಲರ್. ಹೌದು, ಕಲರ್ ಸ್ವಲ್ಪ ಚೇಂಜ್ ಬರ್ತಾ ಉಂಟಲ್ಲ. ಹೌದು. ಕೆಲವರೆಲ್ಲ ಇದು ಹಾಕ್ತಾರೆ, ಕಾರ್ನ್ ಎಲ್ಲ ಹಾಕ್ತಾರೆ ನೋಡಿ, ಕಾರ್ನ್ ಫ್ಲೋರ್ ದಪ್ಪ ಥಿಕ್ನೆಸ್ಸಿಗೆ. ಇದಕ್ಕೇನು ಆ ಥರ ಏನು ಹಾಕಬೇಕು ಅಂತ ಇಲ್ಲ. ಇದು ಸ್ವಲ್ಪ ಏನು ಈ ಜೆಲ್ಲಿ ಟೈಪ್ ಬರುತ್ತಾ ಹೇಗೆ? ಇಲ್ಲ, ನೀವೀಗ ದೂದ್ ಪೇಡ ಆ ಥರ ಬರ್ತದೆ ಸರ್. ಇದೀಗ ಕುದ್ದು ಇಷ್ಟು ಗಟ್ಟಿ ಆಯ್ತು, ಆಲ್ಮೋಸ್ಟ್ ಗಟ್ಟಿ ಆಗ್ತಾ ಬಂತಲ್ಲ. ಆಲ್ಮೋಸ್ಟ್ ಗಟ್ಟಿ ಆಗ್ತಾ ಬಂತು. ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಇನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ. ಸಾಯವಾಗಿ ನೋಡಿ, ಹೀಗೆ ನೋಡೋದೇ ತಿನ್ನೋದು ಅನ್ಸ್ಕೊಂಟಲ್ಲ, ಬೌಲಿಗೆ ಹಾಕಿ ಹಾಗೆ ತಿನ್ಬೋದು. ಐಸ್ ಕ್ರೀಮ್ ಥರ ಅಲ್ಲ, ಬಟ್ ಇದು ಫುಲ್ಲು ಡ್ರೈ ಆಗುತ್ತೆ. ಇದು ಡ್ರೈ ಆಗಬೇಕು, ತಳ ಬಿಡುವಷ್ಟು ಇದಾಗಬೇಕು, ಗಟ್ಟಿ ಆಗಬೇಕು. ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿದ್ರೆ ಹೀಗೆ? ಹೌದು. ಹಾಂ, ಆವಾಗ ಈ ಥರ ಕೈಯಲ್ಲಿ ನೋಡಿ, ಕೈಯೆಲ್ಲ ನೋವಾಗಿಲ್ಲ? ಕೈ ನೋವಾಗಿದೆ ಅಂತಂದ್ರೆ ಫಂಕ್ಷನ್ ಟೈಮಲ್ಲಿ ಮಾಡಿದ್ದದು. ಹಾಂ, ಆವಾಗ 2 ಗಂಟೆ ಟೈಮ್ ಇತ್ತು ಪ್ರೋಸೆಸ್. 2 ಗಂಟೆ ತಗೊಳ್ಳೋದು. ಮತ್ತೆ ಜಾಸ್ತಿ ಮಾಡಿದರೆ ತುಂಬ ಟೈಮ್ ತಗೊಳ್ತದೆ. ಒಬ್ಬರು ಅಂತ ಅದಕ್ಕೆ ಕೂರಬೇಕಲ್ಲ. ಹೌದು. ಏನು ತಲ ಹಿಡಿಯೋದಾಗೆ ಕೊಡಬೇಕು. ಗ್ಯಾಸ್ ಎಲ್ಲ ಆದ್ರೆ ಈಗ ಅಷ್ಟು ಗೊತ್ತಾಗ್ತಿಲ್ಲ, ಒಲೆ ಮುಂದೆ ಆದ್ರೆ ತುಂಬಾ ಬಿಸಿ ಶಾಖ ಎಲ್ಲ ಇದಾಗ್ತದೆ. ಓಕೆ. ಬಟ್ ಒಲೆ ಮುಂದೆ ಆದರೆ ಬೇಗ ಆಗ್ತದೆ ಅಂತ ಹೇಳಿದ್ರಲ್ಲ ನೀವು, ಹಾಗೆ ನಾವು ಫಂಕ್ಷನ್ ಎಲ್ಲ ಆಗುವಾಗ ಹೆಚ್ಚಾಗಿ ಒಲೆಯಲ್ಲೇ ಮಾಡ್ತೇವಲ್ಲ, ಆಗಾಗ ಬಿಸಿ ಜಾಸ್ತಿ ಆಗ್ತದೆ. ಮತ್ತು ಆಲ್ಮೋಸ್ಟ್ ಆಗ್ತಾ ಬಂತು. ಈಗ ಕಲರ್ಸ್ ಚೇಂಜ್ ಆಗ್ತಿದೆ, ವೈಟಿಂದ ಬ್ರೌನಿಗೆ ಟರ್ನ್. ಸ್ವಲ್ಪ ಕೂಡ ನೀರು ಇರಬಾರ್ದಾ? ನೀರು ಇರಬಾರ್ದು. ನಾವು ಆದಷ್ಟು ಏನು ಗಟ್ಟಿ ಹಾಲು ತಗೊಂಡ್ರೆ ಬೆಟರ್. ಈಗ ತೆಂಗಿನ ಹಾಲೆಲ್ಲ ಮಾಡುವಾಗ ಸ್ವಲ್ಪ ಕೂಡ ನೀರು ಹಾಕದೆ ಮಾಡಿದರೆ ಈಸಿ ಅಂತ. ಇಷ್ಟು ನಾವು ಏನು ಫ್ರೈ ಮಾಡಿದಾಗ ಟೇಸ್ಟ್ ಅಂತೂ ಗಮ್ಮತ್ತು ಇದ್ದೇ ಇರುತ್ತೆ ಅಂತ ಕಾಣ್ಕೊಂಡು. ಇವಾಗ ಸ್ವಲ್ಪ ಕಲರ್ ಚೇಂಜ್ ಬೆಳ್ಳಿಯಿಂದ ಸ್ವಲ್ಪ ಅದನ್ನು ಹೇಳಿದ ಬ್ರೌನ್ ಥರ ಬರುತ್ತೆ ಅಂತ. ಬಟ್ ಇದೆಲ್ಲ ನಾವು ಈಗ ಹೀಗೆ ಕೈ ಆಡ್ತಾ ಇರೋಂಟಲ್ಲ, ಸ್ವಲ್ಪ ಎದುರುಗಡೆ ಇದ್ದವನಿಗೆ ಸ್ವಲ್ಪ ರಟ್ಟಿದ್ರೆ ಸಾಕಲ್ಲ, ಬೀಳಲಿಕ್ಕೆ ಕೈಯಲ್ಲೆಲ್ಲ ಬೀಳ ಬರ್ಬೋದು. ಹಾಗಾಗಿ ಈ ಥರ ಕೈ ಆಡಿಸುವಾಗ ಸ್ವಲ್ಪ ಜಾಗ್ರತೆ ಬೇಕು. ಒಂಥರ ಚಾಕ್ಲೇಟ್ ಥರ ಕಾಣ್ತಂತಲ್ಲ. ಹೌದು, ನಂದಿನಿ ಬೈಟ್ನಾಗೆ ಆಗ್ತದೆ. ಟೇಸ್ಟ್ ಸ್ವಲ್ಪ ಹಾಗೆ ಬರುತ್ತಾ? ಮತ್ತೆ ಬಾಯಿಗಿಟ್ಟ ನಂತರ ಮೆಲ್ಟ್ ಆಗೋದಿಲ್ಲ, ಸೇಮ್ ಹಾಗೆ ಬರ್ತದೆ. ನಾವು ಅದಕ್ಕೆ ನಂದಿನಿಯವರ ಹಾಲು ಕೂಡ ಯೂಸ್ ಮಾಡ್ಬೋದಲ್ಲ. ಹೌದು. ಇನ್ನು ನಾವು ಸಿಮ್ಮಲ್ಲಿ ಇಟ್ಕೊಳ್ಳುವ. ಇನ್ನೂ ಸಲ ಹಿಡಿತಾವಲ್ಲ. ಹೌದು. ಆವಾಗ ಎಷ್ಟು ಹಾಲು ಇತ್ತು ನೋಡಿ, ಹೌದು. ಇವಾಗ ಸ್ವಲ್ಪ ಆಗಿದೆಲ್ಲ, ಪರಿಮಳ ಕೂಡ ಗಮ್ಮತ್ತು ಬರ್ತಂತಲ್ಲ. ಹೌದು. ಖಾಲಿ ತೆಂಗಿನ ಹಾಲು ಮತ್ತು ನಾರ್ಮಲ್ ಹಾಲು ಯೂಸ್ ಮಾಡಿದ್ರು ಕೂಡ ಪರಿಮಳ ನೋಡಿ ಒಂಥರ ಸ್ಪೆಷಲ್ ಬರ್ತದೆ. ಆವಾಗಲೇ ಹೇಳಿದ್ರಿ ಪೇಡ ಥರ ಆಗ್ತದೆ ಅಂತೇಳಿ. ಈಗ ಪೇಡದ ಶಾಪಿಗೆಲ್ಲ ಹೋದಾಗ ಹೇಗೆ ಪರಿಮಳ ಬರ್ತದೆ ಅಂತ ನೋಡಿ, ಹಾಗೆ ಬರ್ತದೆ ಅಂತಲ್ಲ. ಚಾಕ್ಲೇಟ್ ಮೆಲ್ಟ್ ಆಗಿದ್ದಾಗೆ ಕಾಣ್ತಾ ಉಂಟು ಈಗ. ಹಾಗೆ ಈಗ ಆಲ್ಮೋಸ್ಟ್ ಆಗಿದೆ. ನಾವೀಗ ಒಂದು ಪ್ಲೇಟಿಗೆ ತುಪ್ಪ ಸವರಿದ್ದೇವೆ. ಇದು ನೋಡಿ ಹೊಗೆ ಕೂಡ ಬರ್ತುಂಟು. ಹೌದು. ಈಗ ಇದನ್ನು ಪ್ಲೇಟಿಗೆ ಆಫ್ ಮಾಡಿ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ತೇವೆ. ಬಿಸಿ ಬಿಸಿ ಉಂಟು. ಹೌದು. ಓಕೆನಾ? ಈಗ ಅದು ಶೇಪಿಗೆ ಬರಬೇಕಾ? ಶೇಪಿಗೆ ಬರಬೇಕು. ಪೂರ್ತಿ ತಣ್ಣಗಾದ ನಂತರ ಇದು ಕಟ್ ಮಾಡ್ಕೊಳ್ಬೋದು. ಈಗ ಇದು ರೆಡಿ ಆಗಿದೆ, ಅಮೃತ ಫಲ ರೆಡಿ ಆಗಿದೆಲ್ಲ. ಬಿಸಿ ಬಿಸಿ ಉಂಟು, ಅಂದರೆ ಇದು ಸ್ವಲ್ಪ ಪೂರ್ತಿ ತಣ್ಣಗಾದ ನಂತರ ಕಟ್ ಮಾಡಿದ್ರೆ ಚೆನ್ನಾಗಿ ಸಿಗುತ್ತೆ. ಓಕೆ, ಅಲ್ಲಿ ತನಕ ನಾವು ಇದನ್ನು ಸ್ವಲ್ಪ ಹಾಗೆ ಬಿಡಬೇಕು. ಓಕೆ, ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ. ಓಕೆ, ಅನಘ ಅವರು ಸಗದಾಗುವಂತಹ ಅಮೃತ ಫಲ ಅಂತೂ ರೆಡಿ ಮಾಡಿಕೊಡಿದ್ದಾರೆ. ಇದು ಸ್ವಲ್ಪ ತಣ್ಣಗೆ ಹಾಕಬೇಕು ಅಂತ ಹೇಳಿದ್ರೆ, ಹಾಗಾದರೆ ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಅಮೃತ ಫಲ ತಯಾರಿಸುವ ವಿಧಾನ. ಮೊದಲಿಗೆ 2 ಕಪ್ ತೆಂಗಿನ ಹಾಲಿಗೆ 2 ಕಪ್ ಹಾಲು ಹಾಕಿ ಅರ್ಧ ಆಗುವಷ್ಟು ಕುದಿಸಿ, ನಂತರ 2 ಕಪ್ ಸಕ್ಕರೆ ಹಾಕಿ ಕುದಿಸಿ, ಕಂದು ಬಣ್ಣ ಬಂದು ಸ್ವಲ್ಪ ಗಟ್ಟಿಯಾಗುವವರೆಗೂ ಕೈ ಬಿಡದೆ ತಿರುವುತ್ತಾ ಬೇಯಿಸಿ. ಆನಂತರ ತುಪ್ಪ ಸವರಿದ ತಟ್ಟೆಗೆ ಹಾಕಿ ಬೇಕಾದ ಆಕಾರದಲ್ಲಿ ತುಂಡು ಮಾಡಿಕೊಳ್ಳಿ. ಈಗ ರುಚಿಕರವಾದ ಖಾದ್ಯ ಅಮೃತ ಫಲ ತಯಾರು. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.